ಕೆಲವರ ನಮ್ಮ ಲೈಫ್ ಎನ್ನಿನ ವಿಷಯ ನಮ್ಮ ಎನ್ನಿಲಕ ಆಪುಜಿ ಓಕೆನಾ ಲೈಫ್ ಏಪಲ ನಮಕ್ ಸರ್ಪ್ರೈಸ್ ಮಾಡ್ಕೊಂಡು ನಮ್ಮ ಡೆಸ್ಟಿನೇಷನ್ ಒಡೆ ಪೋಪ ಹೆಂಗೆ ಗೊತ್ತಿಜಿ ಎನ್ನ ಅವು ಮೈಂಡ್ಡೇ ಇತ್ತಿಜಿ ಲೈಫ್ ಯಾನೊಂಜಿ ಟಿವಿಡ್ ಆ್ಯಂಕರ್ ಅಪ್ಪ ಅಂತ ಎನ್ನದು ಇತ್ತಿಜಿ ಯಾನ ನಮ್ಮ ಟಿವಿಡ್ ಅಕ್ಲಿ ಪಂಡೇರು ಇರೇಗೊಂತಂತೆ ಪಾಕೆಟ್ ಮನಿ ತಿಕ್ಕೊಂಡು ಬಂದ ಅವಾಗ ಭಯಂಕರ ಬಂಗ ಕ್ಯಾನ್ ಟ್ಯೂಷನ್ ಮಾತ ಕೊರೊಂದಿತ್ತೆ ಐದೊಂದು 10 ರೂಪಾಯಿ ಜಾಸ್ತಿ ತಿಕ್ಕೊಂಡ ಬಂಡದು ನಮ್ಮ ಟಿವಿಡ್ ಆ್ಯಂಕರಿಂಗ್ ಮನ್ಪುನಾಗ ಒಂಜಿ ಕಾಲೇಜ್ ಫಂಕ್ಷನ್ಗೆ ಈ ಟಿ ವಿ ದಕ್ಕುಲು ಬತ್ತಿನಪ್ಪ ಏನು ಪಾತೇರ್ ನಿಂಚನೆ ನಿಕ್ಕುಲ್ ಮಾತ ಮೂಲ್ ಪಾತೇರು ವರ ಆ್ಯಂಕರಿಂಗ್ ಆಯ್ತು ಏರ್ ಅಕೆಂಡೇರ್ ಚೆನ್ನಾಗಿ ಮಾತಾಡ್ತೀಯ ಬೆಂಗಳೂರಿಗೆ ಬರ್ತೀಯಾ ಈ ಟಿ ವಿಗೆ ಬರ್ತೀರಾ ಅಂತ ಹೇಳಿ ಯಾನು ಪೋದು ಪಿರ ಹೊರಡತ್ತ ಯಾನ್ ಅಲ್ಪನೇ ಸೆಟ್ಲ್ ಆಪುಲಕ 4 ಸೂಟ್ ಕೇಸ್ಲ ಪತಂಪೋಯ್ ಯಾನ್ ಅಲ್ಪನೇ ನಾನು ಅಂದು ಪೋದು ಅಲ್ಪ ಆ್ಯಂಕರಿಂಗ್ ಶುರು ಮನ್ಪುನಾಗ ಹಾಕಲ್ ಬಂಡೇರ್ ನಿಮ್ಮ ಕನ್ನಡ ಇಲ್ಲಿ ತುಂಬ ಚಾನೆಲ್ಗಳಿಗೆ ಬಹಳ ಕಷ್ಟ ಆಗುತ್ತೆ ಯಾಕಂದರೆ ಮಂಗಳೂರು ಕನ್ನಡ ಸ್ವಲ್ಪ ನಾವು ಪದಗಳನ್ನು ನುಂಗಲ್ಲ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಎಲ್ಲ ಪದಗಳನ್ನು ಬಿಡಿಸಿ ಮಾತಾಡ್ತೀವಿ ಅಲ್ಲಿ ಮಾಸ್ ಕನ್ನಡ ಸ್ವಲ್ಪ ಅಲ್ಲಿ ಕನ್ನಡ ಸ್ಲ್ಯಾಂಗ್ ಎಲ್ಲ ಬೇರೆ ಇಲ್ಲಿ ವರ್ಕೌಟ್ ಆಗಲ್ಲ ಅಂತ ಹೇಳಿದರು ಮತ್ತೆ 1.5 ತಿಂಗಳು ಕಷ್ಟಪಟ್ಟು ಅಲ್ಪ ಒಂದು ಚಿಪ್ಸ್ ಮಾರನ ಹಿಡ್ದಿಂಚ ಪತ್ತದು ತರಕಾರಿ ಮಾರನಾಯ್ ಫ್ರೂಟ್ಸ್ ಮಾರನಾಯ್ ಮಾತಾಡಲ್ಲ ಅಕ್ಕಡ ಪಾತೆರ್ದು ಯಾನು ಅಲ್ಪದ ಕನ್ನಡನ ಕಲ್ತೀನಿ ಬ್ಯಾಂಗ್ಳೂರ್ ಕನ್ನಡ ಸ್ಲ್ಯಾಂಗನ್ನು ಕಲ್ತದು ಯಾನ್ ನಿರೂಪಕಿ ಆಯ್ನಿ ಸ್ಟೆಪ್ಸ್ ದಾಲಜ್ಜಿ ಇಲ್ಲಡೆ ಸೂಟ್ ಕೇಸ್ ದತ್ತೊಂದಿನಿ ಬಸ್ ಮಿತಾರಿನಿ ಕಂಡಿಪಾಡಿನಿ ಬೆಂಗಳೂರು ಜೆತ್ತಿನಿ ಆ್ಯಂಕರ್ ಆಯ್ನ ಆತೆ